ಪಡುಬಿದ್ರೆಯ ಕಾರ್ಣಿಕ ಕ್ಷೇತ್ರವಾದ ಕಂಚಿನಡ್ಕ ಮಿಂಚಿನಬಾವಿ ಕ್ಷೇತ್ರದಲ್ಲಿ ಭುಗಿಲೆದ್ದ ಮೇಲ್ಚಾವಣಿ ಹಾಸುವ ವಿಚಾರಕ್ಕೆ ಸಂಬಂಧಿಸಿ ಆಕ್ಷೇಪ ವ್ಯಕ್ತಪಡಿಸಿದವರೇ ಅದನ್ನು ಮರಳಿ ಪಡೆಯುವ ಮೂಲಕ ಸಮಸ್ಯೆ ಬಹುತೇಕ ಇತ್ಯರ್ಥಗೊಂಡಿದೆ. ಆಕ್ಷೇಪ ವ್ಯಕ್ತಪಡಿಸಿದ ಸ್ಥಳೀಯ 2 ಮನೆಗಳ ನಿವಾಸಿಗಳು ಪಡುಬಿದ್ರೆ ಗ್ರಾಮ ಪಂಚಾಯತ್ಗೆ ತೆರಳಿ ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸಿ ನಾವು ನೀಡಿದ ಆಕ್ಷೇಪ ಪತ್ರ ಹಿಂಪಡೆಯುವ ಬಗ್ಗೆ ಲಿಖಿತವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಬಳಿಕ ಮಾತನಾಡಿದ ಅವರು, ಧರ್ಮ ಯಾವುದೇ ಇರಲಿ, ನಮಗೂ ಆ ಕ್ಷೇತ್ರದ ಬಗ್ಗೆ ಗೌರವವಿದೆ. ನಾವು ಸದಾ ಹೊತ್ತು ಆ ಕ್ಷೇತ್ರದ ಪಕ್ಕದಲ್ಲೇ ವಾಸ ಮಾಡುವವರು. ನಾವು ಅದೆಷ್ಟೋ ಬಾರಿ ಆ ಪರಿಸರವನ್ನ ಗುಡಿಸಿ ಶುದ್ಧೀಕರಿಸುತ್ತಿರುವುದು ಆ ಗೌರವದಿಂದಲೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಏಕಾಏಕಿ ಯಾರ ಗಮನಕ್ಕೂ ತಾರದೆ ಗ್ರಾಮ ಪಂಚಾಯತ್ ರಸ್ತೆಗೆ ಮೇಲ್ಚಾವಣಿ ನಿರ್ಮಾಣ ಮಾಡುವ ಅವರ ನಿರ್ಧಾರದ ವಿರುದ್ಧ ಗ್ರಾಮ ಪಂಚಾಯತ್ಗೆ ಯಾವ ಸಂಘಟನೆಯ ಅನುಮತಿಯನ್ನ ಕೇಳದೆ ನಮಗೆ ಮುಂದೆ ಒದಗಬಹುದಾದ ಸಮಸ್ಯೆಯನ್ನ ಮನಗಂಡು ಆಕ್ಷೇಪ ಪತ್ರವನ್ನ ಸಲ್ಲಿಸಿದ್ದೇವೆ. ಇದು ಗ್ರಾಮ ಪಂಚಾಯತಿಗೆ ಸೇರಿದ ರಸ್ತೆಯಾಗಿದ್ದು ಎಲ್ಲ ಸಮುದಾಯದ ಜನರು ಉಪಯೋಗಿಸುತ್ತಾರೆ. ಇದರಿಂದ ಸಮಸ್ಯೆಯಾದರೆ ಎಲ್ಲರಿಗೂ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೀಡಿದ ಆಕ್ಷೇಪ ಪತ್ರ ಹಿಂಪಡೆದಿದ್ದು ಮುಂದೆ ರಸ್ತೆಯನ್ನ ಸೇರಿಸಿ ಮೇಲ್ಚಾವಣಿ ಹಾಕಲು ಅವಕಾಶವನ್ನ ನೀಡಿ, ಅದರಿಂದ ಸಮಸ್ಯೆಯಾದರೆ ಗ್ರಾಮ ಪಂಚಾಯತಿ ಜವಾಬ್ದಾರಿ ಎಂದಿದ್ದಾರೆ. ಮಾಡುದು ಜನಗಳನ್ನೆಲ್ಲ ಕೂಡಿಸಿ ಎಲ್ಲ ಬಜರಂಗ ದಳದ ಅವರನ್ನೆಲ್ಲ ಕರೆಸಿ ಅದೆಲ್ಲ ನಮ್ಮಿಂದ ನಾವು ಕೊಟ್ಟ ಆಕ್ಷೇಪದಿಂದ ಅಂತ ಸಹ ಆಗಬಾರ್ದು. ಅದಕ್ಕೋಸ್ಕರ ನಾವು ಇದನ್ನು ವಾಪಸ್ ತೆಗಿತಾ ಇದ್ದೇವೆ. ಇನ್ನು ಪಂಚಾಯತಿಗೆ ಬಿಟ್ಟದ್ದು ಕಾನೂನು ಏನು ಎಂಬುದನ್ನು ಎಲ್ಲರಿಗೂ ಸಹ ಗೊತ್ತುಂಟು. ಯಾರು ನಾವು ಹೇಳ್ಕೊಡ್ಬೇಕಾಗಿಲ್ಲ. ರೋಡ್ಗೆ ಹಾಕೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಎಲ್ಲರಿಗೆ ಗೊತ್ತಿರುವಂಥ ವಿಷಯ. ನಾವು ಫಸ್ಟಿಂದ ಸಹ ಹೇಳಿದ್ದು, ಅದರಿಂದ ನಮಗೆ ದೇವಸ್ಥಾನ ಅದರ ಮೇಲೆ ಚಪ್ಪರ ಹಾಕೋದ್ರಿಂದ ಇದುವರೆಗೂ ನಮಗೆ ಆಕ್ಷೇಪ ಇಲ್ಲ, ಇನ್ನೂ ಇಲ್ಲ. ನಾವು ಎಂತ ಹೇಳುವುದಿಲ್ಲ. ರೋಡಿಗೆ ಹಾಕಬೇಡಿ, ನಾವು ದಿನನಿತ್ಯ ನಡೆದಾಡುವಂಥ ಹೋಗುವಂಥ ರೋಡ್. ಮೊನ್ನೆ ಸ್ಟೇಷನಲ್ಲಿ ಕರೆದು ಸಹ ಇತ್ಯರ್ಥ ಮಾಡಲಿಕ್ಕೆ ನೋಡಿದ್ದು. ಆವಾಗ ಸಹ ಗೊಂದಲದ ವಾತಾವರಣ ಸೃಷ್ಟಿ ಆಯಿತು ಅಂತ ಸಹ ಹೇಳಿದರು. ಗೊಂದಲದ ವಾತಾವರಣ ಏನು ಸೃಷ್ಟಿ ಆಗಲಿಲ್ಲ. ಅಲ್ಲಿ ಎಲ್ಲರೂ ಚೆನ್ನಾಗಿಯೇ ಮಾತಾಡಿ ಎಲ್ಲ ಸಹ ಇದು ಮಾಡಿದರು. ಲಾಸ್ಟ್ಗೆ ಅವರೊಂದು ಮಾತು ಹೇಳಿದರು, ಇನ್ನು ಮುಂದೆ ನೀವು ನಮ್ಮನ್ನು ಬಿಡದಿದ್ದರೆ ನಾವು ಸಹ ಏನೆಲ್ಲ ನಿಮ್ಮ ಸಮಸ್ಯೆ ಎಲ್ಲೆಲ್ಲ ಇರ್ತದೆ ಅದನ್ನೆಲ್ಲ ತೆಗೆದು ಡೆಮಾಲಿಷ್ ಮಾಡಿ ಬಿಡ್ತೇವೆ ಅಂತ ಹೇಳುವಾಗ ಅವರ ಜೊತೆಗೆ ಬಂದಂಥ ಕಾರ್ಯಕರ್ತರು ಎಲ್ಲರೂ ಸೇರಿ ಚಪ್ಪಲಿ ತಟ್ಟಿದ್ದಕ್ಕೆ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ವಿ. ಅಂದರೆ ಹೇಳಿದರೆ ಇದು ಬರ್ಡೇ ಪಾರ್ಟಿ ಅಲ್ಲ ಎಲೆಕ್ಷನ್ ಪಾರ್ಟಿ ಕೂಡ ಅದು ವಿನ್ ಆದದ್ದಲ್ಲ, ನೀವು ಹಾಗೆ ಚಪ್ಪಲಿ ತಟ್ಟೋದು ಸರಿಯಲ್ಲ ಅಂತ ಹೇಳೋದೊಂದು ಮಾತ್ರ ಉಂಟಲ್ಲ, ಅದನ್ನೇ ತೋರಿಸಿದ್ದಾರೆ ಹೊರತು ನಾವು ಮಾತಾಡಿದಂಥ ವಿಷಯಗಳನ್ನು ಯಾವುದನ್ನು ಸಹ ಎದುರು ಇಡಲಿಲ್ಲ. ಅದು ಅಲ್ಲದೆ ಅಲ್ಲಿ 20 ಫೀಟ್. ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿ ಅವರು, ಅಧಿಕೃತವಾಗಿ ಮೇಲ್ಚಾವಣಿ ನಿರ್ಮಿಸಲು ಅವಕಾಶವಿಲ್ಲ. ಎಲ್ಲರೂ ಒಂದೇ ಮನಸ್ಸಿನಲ್ಲಿ ಸೌಹಾರ್ದಯುತವಾಗಿ ಕೂಡಿ ನಡೆಸಿದ್ರೆ ಗ್ರಾಮಕ್ಕೆ ಒಳಿತು ಎಂದು ಹೇಳಿದರು. ಯಾರು ಆಕ್ಷೇಪ ಮಾಡಿದರೆ ಇದಕ್ಕೆ ಗ್ರಾಮ ಪಂಚಾಯತ್ ಖಂಡಿತ ಯಾವುದೇ ಅದಕ್ಕೆ ಡೋರ್ ನಂಬರ್ ಇಲ್ಲ, ಪಾಣಿ ಪತ್ರ ಇಲ್ಲದ ಕಾರಣ ಗ್ರಾಮ ಪಂಚಾಯತಿಯಿಂದ ಯಾವುದೇ ಅನುಮತಿಯನ್ನು ಕೊಡಲಿಕ್ಕೆ ಆಗುವುದು ಕಾನೂನಾತ್ಮಕವಾಗಿ. ಆದರೆ ನಾವು ಪರಸ್ಪರ ಅಲ್ಲಿ ಧಾರ್ಮಿಕ ಕೇಂದ್ರವಾದ ಕಾರಣ ಪರಸ್ಪರ ನಾವು ಅನ್ಯೋನ್ಯತೆಯಿಂದ ಪರಸ್ಪರ ಎಲ್ಲರೂ ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದರೆ ಇಲ್ಲೋ ಅಂತ ಗೊತ್ತಿಲ್ಲ. ನನಗೆ ನನ್ನನ್ನು ಕರೆಯಲಿಲ್ಲ ಇಷ್ಟರ ತನಕ ಸಭೆಗೆ. ಬಹುಶಃ ಅಂಥ ಒಂದು ತೀರ್ಮಾನ ಬಂದರೆ ಭಾಳಷ್ಟು ಸಂತೋಷಗಳು, ಗ್ರಾಮ ಪಂಚಾಯತ್ ಸಹ ಸಂತೋಷ ಪಡುತ್ತದೆ. ಒಟ್ಟಿನಲ್ಲಿ ನಾವೆಲ್ಲರೂ ಅದಕ್ಕೆ ಒಂದು ಅಲ್ಲಿನ ಒಂದು ಧಾರ್ಮಿಕ ವಿಧಿವಿಧಾನ ನಡೆಯುವಂಥ ಸ್ಥಳದಲ್ಲಿ ಎತ್ತರಕ್ಕೆ 20 ಫೀಟ್ ಎತ್ತರಕ್ಕೆ ಆಗುವಂಥ ಏನು ಆ ಕಮಿಟಿಯವರು ಹಾಕಲಿಕ್ಕೆ ಯಾರೋ ಒಬ್ಬ ದಾನಿಗಳು ನೀಡಿದಂಥ ತಗಡು ಚಪ್ಪರ ಹಾಕುವಂಥದ್ದಕ್ಕೆ ನಾವೆಲ್ಲರೂ ಸಹಮತದಿಂದ ಅದಕ್ಕೆ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಸಹಮತ ವ್ಯಕ್ತಪಡಿಸಿ ಖಂಡಿತ ಅದನ್ನು ಅವ್ರು ಮಾಡ್ಬೋದು. ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಕಾನೂನಾತ್ಮಕವಾಗಿ ಅದಕ್ಕೆ ಯಾವುದೇ ಡೋರ್ ನಂಬರ್ ಇಲ್ಲ, ಪಾಣಿ ಪತ್ರ ಇಲ್ಲ ಕಾರಣ ಗ್ರಾಮ ಪಂಚಾಯತಿ ಏನು ಅದಕ್ಕೆ ಲಿಖಿತವಾಗಿ ಕೊಡಲಿಕ್ಕೆ ಅಸಾಧ್ಯ. ಆದ ಕಾರಣ ಎಲ್ಲರೂ ನೀವು ಒಂದು ಸಹಮತಕ್ಕೆ ಬಂದಿದ್ದೀರಂತ ಕಾಣ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಕುಳಿತು ಏನಾದರೂ ಚರ್ಚೆ ಮಾಡಿ ಯಾವ ರೀತಿ ಅದನ್ನು ಮಾಡುವುದಂತ ಚರ್ಚೆ ಮಾಡಿ ಒಂದು ಮಾಡಲಿಕ್ಕೆ ಒಂದು ಅನುಮತಿಯನ್ನು ನಾವೆಲ್ಲರೂ ಒಪ್ಪಿಗೆ ಮುಖಾಂತರ ಕೊಟ್ಟರೆ ಅದು ಖಂಡಿತ ಆಗ್ಬೋದು.